ಸ್ವಚ್ಛತೆಗೆ ದೇವರು ಎಂಬ ಭಾವನೆಯೊಂದಿಗೆ ರಾಮಕೃಷ್ಣ ಮಿಷನ್ ಮಂಗಳೂರಿನಲ್ಲಿ ಕಳೆದ 4 ವರ್ಷಗಳಿಂದ ಸ್ವಚ್ಛತಾ ಅಭಿಯಾನವನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿತ್ತು. 5ನೇ ಹಂತದ ಯೋಜನೆ ಡಿಸೆಂಬರ್ 2ರಂದು ಆರಂಭಗೊಳ್ಳಲಿದೆ ಎಂದು ರಾಮಕೃಷ್ಣ ಮಿಷನ್ ಕಾರ್ಯದರ್ಶಿಗಳಾದ ಸೌಮ್ಯಜಿತ ಕಾಮಾನಂದಜಿ ಹೇಳಿದರು. ಅವರು ಮಂಗಳೂರಿನ ಮಂಗಳದೇವಿಯಲ್ಲಿರುವ ರಾಮಕೃಷ್ಣ ಮಠದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ 5ನೇ ಹಂತದ ಯೋಜನೆ 2018ರ ಡಿಸೆಂಬರ್ 2ರ ಭಾನುವಾರ ಬೆಳಿಗ್ಗೆ ಆರಂಭಗೊಳ್ಳಲಿದೆ. 4 ವರ್ಷದ ಹಿಂದೆ ಸ್ವಚ್ಛತಾ ಅಭಿಯಾನವನ್ನು ಆರಂಭಿಸುವಾಗ ಯೋಚಿಸಿದಂತೆ ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮ ಜಯಂತಿಯವರೆಗೆ ಈ ಅಭಿಯಾನ ಸಾಗಬೇಕು ಎಂಬ ಆಶಯವಿತ್ತು. ಈ ಹಿನ್ನೆಲೆಯಲ್ಲಿ 2019ರ ಅಕ್ಟೋಬರ್ 2ರಂದು ಸಂಪನ್ನಗೊಳ್ಳಲಿದೆ. ಮುಖ್ಯವಾಗಿ ಸ್ವಚ್ಛತಾ ಸಂಪರ್ಕ ಅಭಿಯಾನ, ಸ್ವಚ್ಛ ಭಾರತಕ್ಕಾಗಿ ಸ್ವಚ್ಛ ಮಂಗಳೂರು ಶ್ರಮದಾನ, ಸ್ವಚ್ಛ ಸೂಚ್, 50 ಕಾಲೇಜುಗಳಲ್ಲಿ ವಿಚಾರ ಸಂಕಿರಣ, ಸ್ವಚ್ಛ ಗ್ರಾಮ ಅಭಿಯಾನ ನಡೆಯಲಿದೆ ಎಂದು ಹೇಳಿದರು. ಡಿಸೆಂಬರ್ 2ನೇ ದಿವಸ ಆದಿತ್ಯವಾರ ನಾವು ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ನಮ್ಮ ಆರಂಭದಲ್ಲೇ ನಾವು ಈ ಕಾರ್ಯಕ್ರಮವನ್ನು ಗಾಂಧೀಜಿಯವರ 150ನೇ ಜನ್ಮ ಶತಾಬ್ದಿವರೆಗೆ ನಾವು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ. ಅದರಂತೆ ಈಗ 5ನೇ ಕಾರ್ಯಕ್ರಮದ ಈ ಕೊನೆಯ ಹಂತದ ಕಾರ್ಯಕ್ರಮವನ್ನು ನಾವು 2ನೇ ಡಿಸೆಂಬರ್ 2018ರಿಂದ 2ನೇ ಅಕ್ಟೋಬರ್ 2019ವರೆಗೆ ನಾವು ನಿರಂತರ 10 ತಿಂಗಳ ಕಾಲ ಈ ಅಭಿಯಾನವನ್ನು ಮಾಡಬೇಕು ಅಂತ ಹೇಳಿಲ್ಲ. ಈ ಸಂದರ್ಭ ರಾಮಕೃಷ್ಣ ಮಿಷನ್ ಸ್ವಚ್ಛ ಮಂಗಳೂರು ಅಭಿಯಾನದ ಮುಖ್ಯ ಸಂಯೋಜಕರಾದ ಉಮಾನಾಥ್ ಕೋಟೆಕರ್, ದಿಲ್ರಾಜ್ ಚಾಳ್ವಾ, ರಾಮಕೃಷ್ಣ ಆಶ್ರಮದ ಕಾರ್ಯದರ್ಶಿಗಳಾದ ಸ್ವಾಮಿ ಶಿವ ಪ್ರೇಮಾನಂದಾಜಿ, ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.